ತೆಂಕುತಿಟ್ಟಿನ ಭಾಗವತಿಕೆಯಲ್ಲಿ ತನ್ನದೇ ಜನಪ್ರಿಯ ಮನ್ನಣೆ ಗಳಿಸಿರುವಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರಿಗೆ ಯಕ್ಷ ಪ್ರೇಮಿಗಳ ಸಮ್ಮುಖದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ವೇದಿಕೆ ಮೇಲಿರುವಂಥ ಶ್ರೀ ಪ್ರಕಾಶ್ ಐತಾಳ್ ಅವರು ನಮ್ಮಿಂದ ಸನ್ಮಾನಗೊಳ್ಳಲಿರುವಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರ ಬಗ್ಗೆ ಗೌರವದ ನುಡಿಯನ್ನು ನುಡಿಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ನಮ್ಮ ಭಾಗದ ಹೆಮ್ಮೆಯ ಶಾಸಕರಾದಂಥ ಶ್ರೀಯುತ BM ಸುಕುಮಾರ್ ಶೆಟ್ಟರನ್ನು ಈ ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಹಾಗೆಯೇ ಈ ಒಂದು ಶುಭಾವಸರದಲ್ಲಿ ನಮ್ಮ ಶ್ರೀರಾಮ ಭಜನಾ ಸಮಿತಿ ವತಿಯಿಂದ ಸಣ್ಣ ಸನ್ಮಾನವನ್ನು ಸ್ವೀಕರಿಸಲಿರುವಂಥ ತೆಂಕುತಿಟ್ಟಿನ ಮೇರು ಭಾಗವತರಾದಂಥ ಶ್ರೀಯುತ ಸತೀಶ್ ಶೆಟ್ಟಿ ಪಟ್ಲ ಇವರನ್ನು ಕೂಡ ಈ ಶುಭಾವಸರದಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಹಾಗೆಯೇ ನನ್ನ ಆತ್ಮೀಯರು ಈ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾದಂಥ ಶ್ರೀಯುತ ಶೇಖರ್ ಕಾರ್ವಿ ಅವರನ್ನು ಸಹ ಈ ಒಂದು ಸಂದರ್ಭದಲ್ಲಿ ಈ ಒಂದು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶ್ರೀರಾಮ ಭಜನಾ ಸಮಿತಿಯವರು ಇವತ್ತಿನ ದಿವಸ ಒಂದು ಮಹಾನ್ ವ್ಯಕ್ತಿಗೆ ಸಣ್ಣ ರೀತಿಯಾದಂಥ ಒಂದು ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಅದು ಪಟ್ಲ ಶೆಟ್ಟರಿಗೆ ಸಣ್ಣ ಗೌರವ ಅರ್ಪಣೆ. ಪಟ್ಲ ಸತೀಶ್ ಶೆಟ್ಟರ ಬಗ್ಗೆ ನನ್ನ ಹತ್ರ ಹೇಳಿದರೆ ಒಂದೆರಡು ಮಾತಾಡಬೇಕು ನೀವು ಅಂತ. ಆದರೆ ನಾನೇನಾದರೂ ಮಾತಾಡಿದರೆ ಅದು ಕಮ್ಮಿ ಆದೀತು. ಯಾಕೆಂತ ಹೇಳಿದ್ರೆ ಅವರ ಬಗ್ಗೆ ನನಗಿಂತಲೂ ಇಲ್ಲಿರುವ ಅವರ ಅಭಿಮಾನಿಗಳಿಗೆ ಅವರ ಬಗ್ಗೆ ಅವರ ಕೃತಿಗಳ ಬಗ್ಗೆ ಹೆಚ್ಚು ಗೊತ್ತಿದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಒಂದು ಕಾಲದಲ್ಲಿ ಬಡಗುತಿಟ್ಟಿನ ಹೆಸರಾಂತ ಭಾಗವತರಾದ GR ಕಾಳಿಂಗನವರು ಆವತ್ತಿನ ಆಟಕ್ಕಿದ್ದರೆ ಅದೆಷ್ಟೋ ಮೈಲಿಗಳ ದೂರದಿಂದ ನಾವುಡರ ಪದ್ಯವನ್ನು ಕೇಳಲಿಕ್ಕೆ ಜನ ಆಗಮಿಸ್ತಿದ್ರು. ಅದೆಲ್ಲ ನಿಮಗೆಲ್ಲ ಗೊತ್ತಿರುವ ವಿಚಾರವೇ. ಅಂತಹ ಒಂದು ಕ್ರೇಜನ್ನು ಇವತ್ತಿನ ದಿವಸ ಕ್ರಿಯೇಟ್ ಮಾಡಿದಿದ್ರೆ ಅದು ಸತೀಶ್ ಶೆಟ್ಟರು. ಇವತ್ತು 100 ಕಿಮಿ ದೂರಗಳಿಂದ ಸತೀಶ್ ಶೆಟ್ಟರ ಭಾಗವತಿಗೆ ಸ್ವರ ಮಾಧುರ್ಯವನ್ನು ಕರುಣಾಲಂಘನ ಮಾಡಲಿಕ್ಕೆ ಅದೆಷ್ಟೋ ಜನಸ್ತೋಮ ಬರ್ತಾ ಇದೆ. ಅದು ಅವರ ಕಂಠಸಿರಿಗೆ ಸಲ್ಲುವ ಗೌರವ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೇನೆ. ಹಾಗೆಯೇ ಯಕ್ಷಧ್ರುವ ಫೌಂಡೇಶನ್ ಮೂಲಕ ಈ ಮೇರು ಕಲಾವಿದ ಅದೆಷ್ಟೋ ಅಶಕ್ತ ಬಡವ ಕಲಾವಿದರನ್ನು ಗುರುತಿಸಿ ಅವರಿಗೆ ಸೂರನ್ನು ಕಲ್ಪಿಸಿಕೊಡುವುದರ ಮೂಲಕ ಅಶಕ್ತ ಕಲಾವಿದನಿಗೆ ಆಸರೆ ಆಗುವುದರ ಮೂಲಕ ಆರೋಗ್ಯದಲ್ಲಿ ಅವರಿಗೇನಾದರೂ ತೊಂದರೆ ಆದರೆ ಅವರ ಫೌಂಡೇಶನ್ ಮೂಲಕ ಸಹಾಯಧನವನ್ನು ನೀಡುವುದರ ಮೂಲಕ ಅಷ್ಟೇ ಏಕೆ ಕಲಿಯುವಿಕೆಯಲ್ಲಿ ಯಕ್ಷಗಾನದ ಕಲಾವಿದರ ಮಕ್ಕಳು ಅಥವಾ ಕಲಾವಿದರು ಉತ್ತಮ ರೀತಿಯಲ್ಲಿ ಕಲಿತಾ ಇದ್ದಾಗ ಅವರಿಗೆ ಅತ್ಯುತ್ತಮ ರೀತಿಯ ಸಹಕಾರವನ್ನು ಕೊಡ್ತಾ ಅವರನ್ನು ಪ್ರೇರೇಪಿಸ್ತಾ ಉತ್ತಮ ಬದುಕಿನಡೆಗೆ ಕೊಂಡೊಯ್ಯುತ್ತಿರುವಂಥದ್ದು ನಿಜಕ್ಕೂ ಪಟ್ಲ ಭಾಗವತರ ಆದರ್ಶಕ್ಕೆ ಹಿಡಿದ ಕನ್ನಡಿ ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ ಕಿರಿವಂಜೇಶ್ವರ ಪರಿಸರದಲ್ಲಿ ಇಷ್ಟೊಂದು ಜನಸ್ತೋಮ ಸೇರಿದೆ ಅಂತ ಹೇಳಿದ್ರೆ ಅದು ಈ ಯಕ್ಷಗಾನ ದೇವಿ ಮಹಾತ್ಮೆ ಅಥವಾ ಲಲಿತೋಖ್ಯಾನವನ್ನು ನೋಡಲಿಕ್ಕಲ್ಲ. ವಿಷಯ ಇಷ್ಟೇ, ಪಟ್ಲ ಭಾಗವತರ ಸ್ವರ ಮಾಧುರ್ಯವನ್ನು ಕೇಳಲಿಕ್ಕಾಗಿ ನೀವೆಲ್ಲ ಸೇರಿದಂತ ನಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ಕಟ್ಟು ಸತ್ಯ. ಯಾಕೆಂತ ಹೇಳಿದ್ರೆ ನಿನ್ನೆ ಅರೆಹೊಳೆಯಲ್ಲಿ ಇದೇ ಮೇಳದವರ ಆಟ ಆಗಿದೆ. ಆದರೆ ಇವತ್ತಿನ ದಿವಸ ಇಲ್ಲಿ ನಾವು ಪಾವಂಜೆ ಮೇಳದವರ ಆಟವನ್ನು ವಹಿಸ್ಕೊಂಡಿದ್ದೇವೆ. ನಿನ್ನೆ ಅಲ್ಲಿಯೂ ಜನಸ್ತೋಮ, ಇಲ್ಲಿ ಇವತ್ತು ಜನಸಾಗರ. ಇದಕ್ಕೆ ಕಾರಣೀಭೂತರು ಯಾರು ಅಂತ ಕೇಳಿದ್ರೆ ಉತ್ತರ ಅದೇ ಪಟ್ಲ ಭಾಗವತರು. ಹಾಗೆಯೇ ಅವರ ಜನಪ್ರಿಯತೆಗೆ ಮತ್ತೊಂದು ನಿದರ್ಶನವನ್ನು ಹೇಳ್ತಾ, ಒಂದು ಡೇರೆ ಮೇಳಗಳಿರ್ಬೋದು, ಸಾಲಿಗ್ರಾಮ ಇರ್ಬೋದು, ಪೆರಡೂರು ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಮೇಳ ಆಗಿರ್ಬೋದು. ಹೆಸರು ಹೇಳಿದ್ದಕ್ಕೆ ತಪ್ಪಾಗಿ ಅರ್ಥೈಸ್ಕೊಳ್ಬೇಡಿ, ಉದಾಹರಣೆಗಷ್ಟೇ ಹೇಳಿದೆ. ಅಥವಾ ಯಾವುದೇ ಮೇಳ ನಿರಂತರವಾಗಿ ತಿರುಗಾಟದಲ್ಲಿದ್ದಂಥ ಮೇಳಗಳು ಇವತ್ತಿನ ದಿವಸ
ಬುಕ್ಕಿಂಗ್ ವಿಷಯಕ್ಕೆ ಹೋದಾಗ ಭಾಳ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದ್ರೆ ಇವತ್ತಿನ ದಿವಸ ಎಲ್ಲ ಮೇಳಕ್ಕೆ ಬುಕ್ಕಿಂಗ್ ಸಿಗ್ತಾ ಇಲ್ಲ. ಕೆಲವು ಹರಕೆ ಆಟಗಳಿರುವಂಥ ಕ್ಷೇತ್ರ ಸಾನ್ನಿಧ್ಯವನ್ನು ಹೊಂದಿರುವಂಥ ಮೇಳಗಳಲ್ಲಿ 16 ವರ್ಷಗಳ ಬುಕ್ಕಿಂಗ್ ಇರಬಹುದು. ಆದರೆ ತಿರುಗಾಟದ ಪ್ರಥಮ ದಿನವೇ ಮಧ್ಯಾಹ್ನ 1 ಗಂಟೆ ಒಳಗೆ 150 ಆಟ ಏಕಕಾಲದಲ್ಲಿ ಬುಕ್ಕಿಂಗ್ ಆಗಿದ್ರೆ ಅದು ಪ್ರಾವಂತ್ಯ ಮೇಳದ್ದು. ಇದು ಪಟ್ಲ ಸತೀಶ್ ಬಾಗಟ್ ಅವರ ಮಿರಾಕಲ್ ಸಾಧನೆ. ಯಾಕಂತ ಹೇಳಿದ್ರೆ ಅಭಿಮಾನಿಗಳು ಇರುವುದರಿಂದ ಈ ಒಂದು ಅಭಿಮಾನದ ಅಲೆ ಇಷ್ಟೊಂದು ಆಟ ಬುಕ್ ಆಗ್ಲಿಕ್ಕೆ ಕಾರಣ ಆಯಿತು. ಹಾಗೆ ಅವರು ಮಾಡುವಂತಹ ಸತ್ಕಾರ್ಯದಲ್ಲಿ ಸದ್ಧರ್ಮದಲ್ಲಿ ನಿಮ್ಮೆಲ್ಲರ ಪಾಲುಗಾರಿಕೆ ಹೀಗೆ ಮುಂದುವರಿಯಲಿ. ಯಾಕೆಂತ ಹೇಳಿದ್ರೆ ನಿಮ್ಮ ಅಭಿಮಾನ ಇದ್ದಾಗ ಮಾತ್ರ ಅವರು ವಿಶೇಷವಾದಂತಹ ಫೌಂಡೇಶನ್ ಮೂಲಕ ಅಶಕ್ತರನ್ನ, ಬಡವರನ್ನ, ದೀನರನ್ನ ಉದ್ಧಾರ ಮಾಡಲಿಕ್ಕೂ ಅವರಿಗೆ ಸಹಕಾರ ಕೊಡಲಿಕ್ಕೂ ಸಾಧ್ಯ ಅಂತ ಸದಾವಕಾಶವನ್ನು ನಿರಂತರವಾಗಿ ಕಲ್ಪಿಸಿಕೊಡ್ತಾ ಈ ಒಂದು ಭಾಗವತರ ಅನುರಣೀಯವಾದಂಥ ಸ್ವರ ಮಾಧುರ್ಯ ಅನಂತ ಕಾಲದಲ್ಲಿ ಅನನ್ಯವಾಗಿ ಇರಲಿ ಅಂತ ಹಾರೈಸುತ್ತಾ ಈ ಒಂದು ವೇದಿಕೆಯಲ್ಲಿ ತಮ್ಮ ಮುಂದೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಆತ್ಮೀಯರಾದ ಶ್ರೀರಾಮ ಭಜನಾ ಸಮಿತಿಯ ಎಲ್ಲ ಸದಸ್ಯರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಗೌರವಿಸಲ್ಪಡುವಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿಯವರ ವ್ಯಕ್ತಿ ಪರಿಚಯವನ್ನು ತನ್ನ ಮನದಾಳದ ಮಾತಿನ ಮುಖೇನ ನೀಡಿರುವಂಥ ಶ್ರೀ ಪ್ರಕಾಶ್ ಐತಾಳ ಇವರಿಗೆ ಅಭಿನಂದನೆ ಸಲ್ಲಿಸುತ್ತಾ ಕೃತ್ಯತಕ 210ರ ಸಂದರ್ಭ ಈ ಯಕ್ಷಗಾನಕ್ಕೆ ಜಟಕ ಹಾಗೂ ತದಾನಂತರ ಯಕಲಗಾನ ಅಂತಾಗಿಯೂ ಸರಿಸುಮಾರು 1500 ಹೊತ್ತಿಗೆ ಯಕ್ಷಗಾನ ಅಂತ ರೂಢಿಯಲ್ಲಿ ಬಂತು ಅನ್ನೋದು ಈ ಜಿಲ್ಲೆಯ ಪ್ರಸಿದ್ಧ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಕೋಟ ಶಿವರಾಮ ಕಾರಂತರವರ ಯಕ್ಷಗಾನದ ಪ್ರಬಂಧಗಳಲ್ಲಿ ನಾವು ಕಾಣಬಹುದಾಗಿದೆ. ಅಂತಹ ತಲೆಮಾರಿನ ಪರಂಪರೆಯ ಕಲೆಯನ್ನು ತನ್ನಲ್ಲಿ ತೊಡಗಿಸಿಕೊಂಡು ಶ್ರೀಮಂತ ಬಹುಬೇಡಿಕೆಯ ತೆಂಕುತಿಟ್ಟಿನ ಕಲಾವಿದರು ಭಾಗವತರು ಆಗಿರುವಂಥ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಇವರಿಗೆ ಶ್ರೀ ರಾಮ ಭಜನಾ ಸಮಿತಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅಭಿನಂದನೆಯನ್ನು ಸಲ್ಲಿಸುತ್ತಿರುವುದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯವಾಗಿದೆ. ಇದೇ ಸಂದರ್ಭದಲ್ಲಿ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂಥ ಎಲ್ಲ ಅತಿಥಿ ಅಭ್ಯಂಗತರು ಹಾಗೂ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀ ಶಿವಕುಮಾರ್ ಶೆಟ್ಟರು ತಮ್ಮ ಅಮೃತ ಹಸ್ತದ ಮುಖೇನ ಶ್ರೀಯುತರಿಗೆ ಫಲಪುಷ್ಪ ಹಾರವನ್ನು ಹಾಕಿ ಪ್ರಶಸ್ತಿ ಪತ್ರವನ್ನು ನೀಡಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಅವರನ್ನು ಗೌರವಿಸಬೇಕಾಗಿ ಶ್ರೀ ರಾಮ ಭಜನಾ ಸಮಿತಿ ಸದಸ್ಯರ ಪರವಾಗಿ ಕೇಳ್ಕೊಳ್ತಾ ಇದ್ದೇವೆ. ವೇದಿಕೆ ಮೇಲಿರುವ ಎಲ್ಲ ಅತಿಥಿ ಅಭ್ಯಂಗತರು ಕೂಡ ಕೈ ಜೋಡಿಸಿ ಯಕ್ಷಧುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರು ಕೂಡ ಶ್ರೀ ಪಟ್ಲ ಸತೀಶ್ ಶೆಟ್ಟಿ ಅವರು ಶ್ರೀಯುತರಿಗೆ ಜನಪ್ರಿಯ ಶಾಸಕರು ಹಾರವನ್ನು ಪುಷ್ಪವನ್ನು ನೀಡಿ ಗೌರವದ ಸ್ಮರಣಿಕೆಯನ್ನು ನೀಡಿ ಈ ಸನ್ಮಾನ ಪತ್ರವನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಸತೀಶ್ ಶೆಟ್ಟಿ ಪಟ್ಲ ಇವರ ಸನ್ಮಾನ ಪತ್ರ ಇಂತಿದೆ. ತೆಂಕುತಿಟ್ಟು ಯಕ್ಷಗಾನ ಕಲಾರಂಗದ ಅಮಲ ಚೇತನ ಕಂಗೊಳಿಸುತ್ತಿರುವ ನೀವು ಬಲಿಪರು, ಕುರಿಯ ಶಾಸ್ತ್ರಿಗಳು, ಪುಂಜರು ಹಾಗೂ ಡಾಕ್ಟರ್ ನಾರಾಯಣ್ ಶೆಟ್ಟರಿಂದ ಯಕ್ಷಗಾನ ಹವಲಂಗಗಳನ್ನು ಕಲಿತು ಪ್ರಯೋಗಶೀಲತೆಯನ್ನು ಮೈಗೂಡಿಸಿಕೊಂಡು ಬೆಳೆದಿರಿ. ನೀವು ಮಾಡಿದ ಪ್ರಯೋಗಗಳು ನಿಷ್ಫಲವಾಗಲಿಲ್ಲ. ಪರಿಣಾಮದಲ್ಲಿ ಅದರ ಕೌಶಲ್ಯವನ್ನು ಗ್ರಹಿಸಿ ಆನಂದಿಸಿ ಜನರು ನಿಮ್ಮನ್ನು ಹರಿಸಿದರು, ಮೆರೆಸಿದರು. ಯಕ್ಷಗಾನ ಕಲಾರಂಗದಲ್ಲಿ ನಿಮ್ಮದೊಂದು ಕೈಲಿಭದ್ರವಾಯಿತು. ಕವಿ ಹೃದಯದೊಂದಿಗೆ ಸಂವಾದ ನಡೆಸುವ ನೀವು ಗಾನ ಮಾರ್ಗದಲ್ಲಿ ಕವಿ ಭಾವವನ್ನೇ ಸಾಕತ್ಕೊಂಡು ಪ್ರಸಂಗಕ್ಕೆ ಜೀವ ತುಂಬುತ್ತೀರಿ. ಹಾಗಾಗಿ ಕವಿ ಭಾವರ ಹಸಿರು ಪಂಡಲರಾಗಿ ತನ್ಮೂಲಕ ಹೃದಯಗಳನ್ನು ಅರಳಿಸುತ್ತದೆ. ಕವಿ ಪ್ರತಿಭೆಯೊಂದಿಗೆ ನಿಮ್ಮ ಕಲಾ ಪ್ರತಿಭೆಯು ಸೇರಿ ಪದ್ಯದ ಹಬ್ಬ, ಭಾವನಾ, ಚಮತ್ಕಾರಗಳ ಅಭಿವ್ಯಕ್ತಿಯಲ್ಲಿ ಲೋಕೋತ್ತರ ಆಹ್ಲಾದವನ್ನು ಸಾಧಿಸುವ ನಿಮ್ಮ ಗಾನ ಪ್ರತಿಭೆಯ ನಾದಕ್ಕೆ ಸರಸ್ವತಿಯೇ ಉತ್ಸುಕಿಯಾಗಿದ್ದಾಳೆ. ಭಾಗವಂತರಿಗೆ ಬೇಕಾದ ಭೌತಿಕ ಸೌಂದರ್ಯ, ದಾರ್ಶನಿಕ ಸೌಂದರ್ಯ, ತಾತ್ವಿಕ ಸೌಂದರ್ಯ ತಮ್ಮಲ್ಲಿ ಸಂಪೂರ್ಣವಾಗಿದ್ದರಿಂದ ತಾವು ಹಾಡಿದಾಗ ಆ ಸೌಂದರ್ಯ ಲಹರಿ ಅಮೃತ ವರ್ಷಣಿಯ ಝರಿಯಾಗಿ ಪ್ರೇಕ್ಷಕ ಪ್ರಭುಗಳ ಮನದಾಳದಲ್ಲಿ ಮಧುರ ಭಾವನೆಯ ರಸಸ್ಥಿತಿಯನ್ನು ನಿರ್ಮಿಸುತ್ತದೆ. ತಾವು ಹಾಡುವ ಹಂಸಧ್ವನಿ, ಮಧ್ಯಮಾವತಿ, ಕಾನಡ, ಕಲ್ಯಾಣಿ,
ದೇವಗಂಧಾರ, ಅಮೃತವರ್ಷಿಣಿ, ಸುದ್ದಿ, ಸಾವೇರಿ, ನೀಲಾಂಬರಿ, ಮೋಹನ ಹೀಗೆ ಒಂದೊಂದು ಗೀತಕಾವ್ಯವೂ ಕೂಡ ಆ ಕಾವ್ಯೆಯ ಪ್ರತಿಮಾವಳಿಯ ನಿಮ್ಮಿಂದ ಸುಚೇತನ ನೂತನ ಶಿಲ್ಪವಾಗಿ ಕಲ್ಪವಾಗಿ ಕಂಗೊಳಿಸುತ್ತದೆ. ನಿಮ್ಮ ಭವಿಷ್ಯದ ಬಂಗಾರವಾಗಲಿ, ಇನ್ನಷ್ಟು ಯಶಸ್ಸು ಸಾಧನ ಸಿದ್ಧಿಗಳು ತಮ್ಮದಾಗಲಿ, ಕೀರ್ತಿ ಆರೋಗ್ಯ ಸಂಪತ್ತು ನೆಮ್ಮದಿ ತಮ್ಮ ಪಾಲಿಗೊದಗಲಿ ಎಂದು ಶ್ರೀ ಭ್ರಮರಾಂಬೆಯಲ್ಲಿ ಪ್ರಾರ್ಥಿಸಿ ಕಲಾಭಿಮಾನಿಗಳ ಸಮ್ಮುಖದಲ್ಲೇ ಗೌರವಿಸಿ ಈ ಸನ್ಮಾನ ಪತ್ರವನ್ನು ಅರ್ಪಿಸುತ್ತಿದ್ದೇವೆ. ಶ್ರೀರಾಮ ಭಜನಾ ಸಮಿತಿ, ಅರೆಹೊಳೆ ಕ್ರಾಸ್. ಶ್ರೀಯುತರನ್ನ ಅಭಿನಂದಿಸಿರುವಂತ ಈ ಭಾಗದ ಜನಪ್ರಿಯ ಶಾಸಕರು ಶ್ರೀ ಶಿವಕುಮಾರ್ ಶೆಟ್ಟರು ತಮ್ಮ ಒಂದೆರಡು ನುಡಿಗಾಗಿ ಇದೀಗ ಯಕ್ಷರಂಗದಲ್ಲಿ ಶ್ರೀ ರಾಮ ಭಜನಾ ಮಂದಿರ ಭಜನಾ ಸಮಿತಿ ಅರೆಹೊಳೆ ಕ್ರಾಸ್ ಇವರು ಇವತ್ತು ಹಳೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಉಡುಪಿ ಮಂಗಳೂರು ಭಾಗದ ಅತ್ಯಂತ ಶ್ರೇಷ್ಠ ಭಾಗವತ ಅವರನ್ನು ಅವರ ಪಾವಂಜೆ ಮೇಳವನ್ನು ಜನರಿಗೆ ಉಣಬಡಿಸಿ ಪಟ್ಲ ಅವರ ಸವಿಯಾದ ಧ್ವನಿ ಕೇಳುವಂಥ ಒಂದು ವ್ಯವಸ್ಥೆಗೆ ನೀವೆಲ್ಲ ಸನ್ನಿಧರಾಗಿದ್ದೀರಿ. ಇತ್ತೀಚಿನ ದಿನಗಳಲ್ಲಿ ಯಕ್ಷಗಾನಕ್ಕೆ ಜನ ಬರುವುದು ಭಾಳಷ್ಟು ಕಡಿಮೆಯಾಗಿದೆ. ಯಾವ ಯಕ್ಷಗಾನ ಇದ್ದರೂ ಒಂದು ಹೆಚ್ಚಂದರೆ ಒಂದು 100ರಿಂದ 200, 300 ಜನ. ಜನರಿಗೆ ಯಕ್ಷಗಾನಕ್ಕೆ ಹೋಗುವುದೇ ಒಂದು ರೀತಿಯ ಬೇಸರ ಆಗ್ತದೆ. ಮಧ್ಯಾಹ್ನ ಊಟ ಇದ್ದರೆ ಮಧ್ಯಾಹ್ನ ಒಂದು ಊಟ ಮಾಡಿ ಒಂದು 200-500 ಜನ ಊಟ ಮಾಡಿ ಹಾಗೆ ಹೋಗ್ತಾಯಿದ್ರು. ನನಗೊಂದು ಆಶ್ಚರ್ಯ ಅಂದರೆ ಪಟ್ಲರವರ ಜನಾಕರ್ಷಣೆ ನೋಡಿ ಭಾಳ ಒಂದು ಸಂತೋಷ ಆಗ್ತಾಯಿದೆ. ನಿನ್ನೆ ಅರೆಹೊಳೆಯಲ್ಲಿ ಜನ, ಮೊನ್ನೆ ಕಟ್ಗೇರಿಯಲ್ಲಿ ಸುಮಾರು 5,000 ಜನರು ಒಂದು ದೊಡ್ಡ ಸಮೂಹ. ಮೊನ್ನೆ ಮಾಂಡಗಟ್ಟೆಯಲ್ಲಿಯೂ ಹಾಗೆ. ನಮ್ಮ ಕುಂದಾಪುರ ತಾಲೂಕಿನಲ್ಲಿ ಪಟ್ಲರನ್ನು ಇಷ್ಟು ಪ್ರೀತಿ ವಿಶ್ವಾಸದಿಂದ ನೋಡ್ತಾರಂತ ಹೇಳಿದರೆ ನಿಜವಾಗಿ ನನಗೆ ಸಂತೋಷ ಆಗುತ್ತೆ. ಪಟ್ಲ ಸತೀಶ್ ಶೆಟ್ಟರ ಸಂಪತ್ತು ಸಾರ್ವಜನಿಕ ಹಿತಕ್ಕಾಗಿ, ಸ್ವಾರ್ಥಕ್ಕಾಗಿ ಅಲ್ಲ. ಸಮಾಜದ ಕಡೆಯ ಯಕ್ಷಗಾನ ಕಲಾವಿದ ಕಷ್ಟದಲ್ಲಿದ್ದರೆ ಅವನನ್ನು ಸಂತೈಸಿ ಅವನನ್ನು ಕೈ ಎತ್ತುವಂಥ ಭಾವನೆಯನ್ನು ಹೊಂದಿದ್ದಾರೆ. ಇಡೀ ಹಳೆಯ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಕಲಾವಿದರಿಗೂ ಪಟ್ಲ ಸತೀಶ್ ಶೆಟ್ಟರ ಸಹಾಯ ಹಸ್ತ ಇದೆ. ಯಾರು ಯಕ್ಷಗಾನ ಕಲಾವಿದರು ಕಷ್ಟದಲ್ಲಿದ್ದರೆ ಅವರನ್ನು ಮಾತಾಡಿಸುವಂಥ ಒಂದು ಆಲೋಚನೆ ಅವರ ಹತ್ರ ಇದ್ದಿದ್ದರಿಂದ ಜನಾಕರ್ಷಣೆ. ದೇವರು ಎಲ್ಲರಿಗೂ ಆಕರ್ಷಣೆ ಕೊಡುವುದಿಲ್ಲ, ಕೆಲವೇ ಜನರಿಗೆ ಜನಾಕರ್ಷಣೆಯನ್ನು ಕೊಡ್ತಾನೆ. ಏನೋ ಅವರ ಪೂರ್ವಜನ್ಮದ ಸುಕೃತ ಈ ಮಟ್ಟದಲ್ಲಿ ಜನ ಅವರನ್ನು ಆಕರ್ಷಿಸಿದೆ ಅಂತ ಹೇಳಿದರೆ ನಿಜವಾಗಿ ನನಗೆ ನನ್ನ ಬಾಯಲ್ಲಿ ಹೇಳಲಿಕ್ಕೆಲ್ಲ ಅಷ್ಟು ದೊಡ್ಡ ಗೌರವ, ಸಂತೋಷ, ಪ್ರೀತಿ ಬರ್ತಾ ಇದೆ. ಒಬ್ಬ ಸಮರ್ಥ